ನೀವೇನು ಬಂದದ್ದು ಹಸಿನಿಂದ ಬಾಲ ಇದ್ದವರಿಗೆ ಮತ್ತೆ ಹಸಿ ಮುಂದೆಯಿಂದ ಬಾಲ ಇರ್ತದ ಹಿಂದಿನಿಂದಲೇ ಇರ್ತದೆ. ಅವರನ್ನು ಮಾತ್ರ ಕರೆದದ್ದು. ಮತ್ತೆ ಹೆಚ್ಚಾಗ್ತದೆ. ಒಂದು ಆಶೀರ್ವಾದ ಬಿಡಿ. ಗುರು ಹಿರಿಯರೇ, ಗುರು ಹಿರಿಯರೇ, ಬಂಧು ಬಾಂಧವರೇ, ಬಂಧು ಬಾಂಧವರೇ, ಅಣ್ಣಂದಿರೇ, ಅಕ್ಕಂದಿರೇ, ಅಣ್ಣಂದಿರೇ, ಅಕ್ಕಂದಿರೇ, ನಾನು ಇಂದು ಮದುವೆಯಾಗಿ ಗಂಡನ ವಾರ್ತೆಗೆ ಹೋಗ್ತಾ ಇದ್ದೇನೆ. ಗಂಡನ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ. ನೀವೆಲ್ಲರೂ ಕೈ ಎತ್ತಿ ಆಶೀರ್ವಾದ ಕೈ ಮಾಡಬೇಕು. ಎತ್ತಿ ಆಶೀರ್ವದಿಸಿ ತಲೆ ತಗ್ಗಿಸಿ ಕೇಳಿಕೊಳ್ತಾ ಇದ್ದೇನೆ. ಅದು ಈಚೆಯವರಿಗೆ ಗೊತ್ತಾಯ್ತಮ್ಮ. ಆಚೆಯವರು ಮುಖ ನೋಡ್ತಾರೆ, ಅವ್ರಿಗೆ ಗೊತ್ತಾಗ್ಲಿಲ್ವಾ ಅಂತ. ಅವರಲ್ಲಿ ಅವರು ನೋಡಿ ತೌಳವ ದೇಶದವರು, ಅವರಿಗೆ ಅವರ ಭಾಷೆಯಲ್ಲಿ ಇರ್ಬೇಕು. ಇಲ್ಲಿದ್ರೆ ಗೊತ್ತಾಯ್ತು. ನಿಮಗೆ ಅದು ಭಾಷೆ ಬರ್ತಿಲ್ಲ ಅಂತ ನಾನು ಹೇಳ್ತೇನೆ. ನೀವೊಂದು ಸುಧಾರಿಸಿಬಿಡಿ. ನಾನು ಯಾರಾದ್ರೂ ಹೇಳಿದ್ರೆ ಆಯ್ತು, ಗೊತ್ತಾದ್ರೆ ಆಯ್ತು. ಅಣ್ಣನ ಕುಲೆ ಅದರಲ್ಲಿ ನೀವು ಹೇಳ್ಬೇಡಿ, ಅವಳು ಹೇಳುವಾಗಲೂ ಹಾಗೆ ಆಗ್ತದೆ. ಅದು ಅನ್ನದ ಕುಲಿ. ತುಂಬಾ ಮಂದಿ ಇದ್ರೆ ಆಯ್ತು ಸ್ವಾಮಿ, ನಾನೇನಾದ್ರು ಆಕ್ಷೇಪ ಹೇಳಿದ್ನ? ಹೇಳಿ ಸ್ವಾಮಿ ನೀವೇ. ಅಕ್ಕನ ನಾನೇ ಹೇಳುದಾದ್ರೆ ಮತ್ತೆ ಮದುವೆ ಆದದ್ಯ. ಅಕ್ಕನ ಕುಲೆ ಅಮ್ಮೇರ್ನ ನನಗಿಲ್ಲ. ಯಾನು ಮದುವೆ ಆಗಿ ಇನಿ ಕಂಡನ ನಟ್ಟು ಫೋನ್ ಮಾತ ಐದಿರ್ತ ಆಶೀರ್ವಾದ ಕೊಡುದು ಕರ್ನಾಟಕ. ಈಚೆಯವರು ಮುಖ ನೋಡ್ತಾರೆ, ಅದು ಕೊಂಕಣ ದೇಶದವರು. ಹೌದು, ಅವರಿಗೆ ಅವರ ಭಾಷೆ ಸ್ವಾಮಿ, ಹಾಗೆ ಎಲ್ಲ ದೇಶದವರು ಬಂದಿದ್ದಾರೆ. ನಮ್ಮನ್ನು ಕಳಿಸಿಕೊಡಿ ಬೇಗ. ನೀವು ಒಂದೊಂದು ಭಾಷೆಯಲ್ಲಿ ಮಾತಾಡಿಕೊಂಡು ನಿಮಗೆ ಅವಕಾಶ ಕೊಟ್ಟರೆ ಇದೇ ಸಮಸ್ಯೆ ಆಗುದು. ಮೊದಲಿದ್ದ ಪುರೋಹಿತರದ್ದೇ ನಮಗೆ ಕೇಳಿ ಸಾಕುಂಟಾಗಿದೆ, ನಿಮ್ಮದು ಅದಕ್ಕಿಂತ ಹೆಚ್ಚು. ಬೊಮ್ಮನಗರ ಅಂತ ಹೊಸ ನೀಚ ಸಕ್ಕಡೆ ಆಸೋಗ ಖರ್ಚ. ಅಲ್ಲಿಗೆ ನೀವೇನು ಮದುಮಗನಾಗಿ ಬರ್ಲಿಕ್ಕೆ ಹೇಳಿದ್ದಲ್ವಾ? ಬರ್ಲಿಕ್ಕೆ ಹೇಳಿದ್ರಿಂದ ಕೈ ಮುಗಿದ ಆಶೀರ್ವಾದ ಬೇಡಬೇಕು ಅಂತ. ಆ ಕೈ ಮುಗಿದೊಂದು ಆಶೀರ್ವಾದ ಬೇಡಿ. ಎಲ್ಲಿ ಗೊತ್ತಿಲ್ವಾ? ಆಶೀರ್ವಾದ ಬೇಡಿ ಗೊತ್ತಿಲ್ಲ. ನನಗೆ ಬೇಡಲಿಕ್ಕೆ ಗೊತ್ತುಂಟು, ನಾನು ಬೇಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಈಗ. ಯಾಕಂದ್ರೆ ಬೇಕಾದ ವ್ಯವಸ್ಥೆಯಲ್ಲಿದ್ದಾನಲ್ಲ. ಹಾಗೆ ಬೇಡಿದಂತೆ ಆಶೀರ್ವಾದವನ್ನೇ ಮದುಮಗನಾಗಿ ನಾನು ಬೇಡುವುದಕ್ಕಾಗ್ತದೆ. ನೀವು ಹೇಳಿಕೊಡ್ಬೇಕಾದ್ದು ಕ್ರಮ ಅಲ್ವಾ? ಆಯ್ತಾಯ್ತು. ಗುರು ಹಿರಿಯರೇ, ಬಂದು ಬಾಂಧವರೇ, ಊಟ ಮಾಡ್ಲಿಲ್ವಾ? ಮಾಡಿದ್ದೇನೆ. ಮತ್ತೆಂತ ಸ್ವರ ಅಲ್ಲಿ ತನಕ ಕೇಳಬೇಕು. ಎಲ್ಲಿಗೆ? ಹಿಂದೆ ಇದ್ದಾವೆ ಸಭೆ ಅಂದ ಇದ್ದಾರಲ್ಲ, ಅವರಿಗೆ ಕೇಳಬೇಕು. ಅಷ್ಟಲ್ವಾ? ಅಷ್ಟೇ ಜೋರ ಹೇಳಿಕೊಟ್ರೆ ಆಯ್ತು. ಗುರು ಹಿರಿಯರೇ, ಮದುವೆ ಮುಂದೂಡಲಾಗಿದೆ. ಕಾರಣಾಂತರಗಳಿಂದ ರದ್ದುಗೊಳಿಸಲಾಗಿದೆ. ಮೆಲ್ಲ. ಏನಾಯ್ತು? ಅಷ್ಟು ಜೋರು ಬೇಡ ಬೇಡ, ನನಗೆ ಮೊದಲೇ ಇದೆ. ನಾವು ಮೆಲ್ಲ ಹೇಳಾಯ್ತು. ಅಷ್ಟು ಜೋರಾಗಿ ಹಿಡಿದ್ರೆ ನಾನು ಬದುಕಲಿಕ್ಕಿಲ್ಲ. ಗುರು ಹಿರಿಯರೇ, ಬಂಧು ಬಾಂಧವರೇ, ಸಭಿಕ ಮಹಾಶಯರಲ್ಲಿ ಕೋರಿಕೊಳ್ಳುವುದೇನೆಂದರೆ, ಇದಕ್ಕೆ ಅದು ಉಂಟಾ? ಬೇಡಿಕೊಳ್ಳುವುದು ಏನು ಅಂತ ಹೇಳಿದ್ರೆ, ನಾನು ನಿಮ್ಮೂರಿಗೆ ಬಂದು ನಿಮ್ಮೂರಿನ ಹುಡುಗಿಗೆ ಕೈ ಕೊಟ್ಟಿದ್ದೇನೆ. ಮದುವೆದಲ್ವಾ? ಮತ್ತೆ ಕೈ ಕೊಟ್ಟದ್ದಂತ ಪ್ರಾಣಿಗ್ರಹಣ ಅಲ್ಲ, ಪಾಣಿಗ್ರಹ. ಈಗ ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ನೀವೆಲ್ಲವರು ಕೈ ಎತ್ತಿ ಆಶೀರ್ವಾದ ಮಾಡಬೇಕು. ಕೈ ಎತ್ತಿ ಆಶೀರ್ವದಿಸಿ ಹರಸಬೇಕಾಗಿ ನಮ್ರ ವಿನಂತಿ. ಎಲ್ಲರೂ ಕೈ ಎತ್ತಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಇನ್ನು ಮುಂದಿನ ಕಾರ್ಯಕ್ರಮ ಸ್ವಾಮಿ ಬೇಸರ ಮಾಡಿ
ಸಂತಸದಿಯು ಕಳುಹಿಲ್ಲ ಸಂತದೆಯನ್ನು ಗೆಲ್ಲುವೆನು ನಾ. ಲಗ್ಗೆಯನ್ನು ಹಾಕುವುದಕ್ಕೆ ಯಾರೂ ಇಲ್ಲ ಎಂದು ಹಾಗೆ ಚಿಂತಾಕ್ರಾಂತರಾಗಿವೆ ಮಾತೆ. ಹೌದು, ವಿಡಿಯಮ್ಮ ಯೋಚನೆ ಅಳಿಯಲಾಗಿ ನಾನಿದ್ದೇನೆ. ನಿಮ್ಮ ಮಕ್ಕಳಿಗೆ ಸಮಾನ ಅಂತ ಭಾವಿಸಿ ಕೊಡಿದ್ರು ಇಲ್ಲ. ಹೋಗಿ ಬಾಬು